ಈಗ ಸ್ವಲ್ಪ ಟುಸ್ ಆಗ್ಬಿಟ್ಟವ್ರೆ. ಆಟ ಆಡ್ಲಾ ಫಸ್ಟ್, ಆಮೇಲೆ ಮಾತಾಡುವಂತೆ. ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರ. ಟೆನ್ಷನ್ ಆಗಿ ಪೂರ್ತಿ ಸೈಲೆಂಟ್ ಆಗಿದೆ. ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಷ್ಟೇ. ಬರೀ ಮಾತಕ್ಕ ಯಾವಾಗ್ಲೂ ಆಡ್ತಿ ಆಟ. ಇಲ್ಲ ಮಾತಾಡ್ಬೇಕು ಬರುವಂತ ಬೈಕ್ ಕೂತಿಲ್ಲ. ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರ, ಅವ್ರು ಇರಲ್ಲ. ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಷ್ಟೇ. ಬರ್ಬೇಕಾದ್ರೆ ಸಖತ್ತು ಮಾಸಾಗಿ ಬಂದ್ರು. ಈಗ ಸ್ವಲ್ಪ ಟುಸ್ ಆಗ್ಬಿಟ್ಟವ್ರೆ. ರಜತ್, ನೀನ್ ಇಲ್ಲಿ ಮನೆಗೆ ಫೋನ್ ಮಾಡಿ ಏನ್ ಹೇಳ್ಬೇಕು ಹೇಳಿ. ಅಲ್ಲ ಆಡಕ್ ಹೋಗಂದ್ರೆ ಬರೀ ಮಾತಕ್ಕ ಯಾವಾಗ್ಲೂ ಆಡ್ತಿ ಆಟ. ಇವಾಗ 4 ದಿನ ಮಾತಾಡ್ಬೇಕು ಬೇಡೋ ಅಂತ ಟೆನ್ಷನ್ ಆಗಿ ಪೂರ್ತಿ ಸೈಲೆಂಟ್ ಆಗಿದ್ದಾನೆ. ಆಟ ಆಡ್ಲಾ ಫಸ್ಟ್, ಆಮೇಲೆ ಮಾತಾಡುವಂತೆ. ಗೇಮಲ್ಲಿ ತೋರಿಸ್ತೀನಿ ಅಂತ ನಾನು ಗೇಮಲ್ಲಿ ತೋರಿಸ್ತೀನಿ. ಇಲ್ಲ ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರ, ಅವ್ರು ಇರಲ್ಲ. ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಷ್ಟೇ. ಅಲ್ಲ ಆಡಕ್ ಹೋಗಂದ್ರೆ ಬರೀ ಮಾತಕ್ಕ ಯಾವಾಗ್ಲೂ ಆಡ್ತಿ ಆಟ. ಮಾತಾಡ್ಬೇಕು ಬೇಡೋ ಅಂತ ಟೆನ್ಷನ್ ಆಗಿ ಪೂರ್ತಿ ಸೈಲೆಂಟ್ ಆಗಿದ್ದಾನೆ. ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ 9 ಗಂಟೆಗೆ. ಈಗ ಸ್ವಲ್ಪ ಟುಸ್ ಆಗ್ಬಿಟ್ಟವ್ರೆ. ಆಟ ಆಡ್ಲಾ ಫಸ್ಟ್, ಆಮೇಲೆ ಮಾತಾಡುವಂತೆ. ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರ. ಟೆನ್ಷನ್ ಆಗಿ ಪೂರ್ತಿ ಸೈಲೆಂಟ್ ಆಗಿದ್ದಾನೆ. ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಷ್ಟೇ. ಬರೀ ಮಾತಕ್ಕ ಯಾವಾಗ್ಲೂ ಆಡ್ತಿ ಆಟ.